79ನೇ ಸ್ವಾತಂತ್ರ್ಯೋತ್ಸವದ ನಮ್ಮ ಈ ತ್ರಿವರ್ಣ ಧ್ವಜಗಳನ್ನು ಮಾನೆತ್ತರಕ್ಕೆ ಆರಿಸುವಂತ ಕ್ಷಣಗಳು. ಇದೀಗ ತ್ಯಾಗ, ಪ್ರೀತಿ ದ್ಯೋತಕವಾದ ಅಖಂಡ ಭಾರತೀಯರ ಕನಸುಗಳ ಮನಸ್ಸುಗಳ ತ್ರಿವರ್ಣ ಧ್ವಜ ಇದೀಗ ಮಾನೆತ್ತರದಲ್ಲಿ ಹಾರ್ತಾ ಇದೆ. विजयी विश्व तिरंगा प्यारा झंडा. ದೇವಾಲಯದ ಲಕ್ಷ್ಮೀ ಆನೆಯಿಂದ ಇದೀಗ ಧ್ವಜವಂದನೆಗಳನ್ನು ನಾವು ಅತ್ಯಂತ ಪ್ರೀತಿ ಮುದ್ದಾಗಿ ಕಾಣಿಸುವಂತ ಲಕ್ಷ್ಮೀ ಮಗಳಿಂದ ಇದೀಗ ಧ್ವಜವಂದನೆ ರಾಷ್ಟ್ರಕ್ಕೆ ತನ್ನ ಲಕ್ಷ್ಮೀ ಆನೆಯ ಧ್ವಜವಂದನೆಗಳನ್ನು ಸ್ವೀಕರಿಸಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ತ್ರಿವರ್ಣ ಧ್ವಜಗಳನ್ನು ಕೈ ಬೀಸಿ ಬಾನೆತ್ತರಕ್ಕೆ ಅರಳಿಸುವ ಈ ಮೂಲಕ 79ನೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಕ್ಷಣಗಳಿಗೆ ಸ್ವಾತಂತ್ರ್ಯದ ಸಂಭ್ರಮವನ್ನು ಮುಗಿಲೆತ್ತರಕ್ಕೆ ಹಾರಿಸೋಣ. ನಿಮ್ಮೆಲ್ಲರ ಕೈಯಲ್ಲಿರುವಂತಹ ತ್ರಿವರ್ಣ ಧ್ವಜವನ್ನು ಇದೀಗ